ಇಡೀ ಭಾರತೀಯರಿಗೆ ಮಹತ್ತರವಾದಂತ ಹಬ್ಬ ಯಾವುದು ಅಂದ್ರೆ ಅದು ಏಪ್ರಿಲ್ 14 ಅಂಬೇಡ್ಕರ್ ಉತ್ಸವ ಅಂತ ಇಡೀ ಎಚ್.ಡಿ. ಕೋಟೆ ತಾಲೂಕು ಆದಿ ಕರ್ನಾಟಕ ಮಹಾಸಭಾ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 131ನೇ ವರ್ಷದ ಜಯಂತಿಯನ್ನು ಅಂಬೇಡ್ಕರ್ ಹಬ್ಬ ಎಂದು ಆಚರಣೆ ಮಾಡಲಾಯಿತು. ಬೆಳ್ಳಿ ರಥೋತ್ಸವದ ಅಂಬೇಡ್ಕರ್ ಪುತ್ಥಳಿ ಭಾವಚಿತ್ರಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಮತ್ತು ಗಣ್ಯರು ಸೇರಿ ಮೆರವಣಿಗೆಗೆ ಚಾಲನೆ ನೀಡಿದರು. ತಾಲೂಕಿನ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಿಂದ ಬಸ್ ನಿಲ್ದಾಣ ಮಾರ್ಗವಾಗಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿಕೊಂಡು ಅಂಬೇಡ್ಕರ್ ಭವನದವರೆಗೆ ಸೇರಿತ್ತು. ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌತಮ ಬುದ್ಧ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸುವುದರ ಮೂಲಕ ಶಾಸಕ ಅನಿಲ್ ಚಿಕ್ಕಮಾದು ಮತ್ತು ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆದಿ ಕರ್ನಾಟಕ ಮಹಾಸಭಾದ ನೂತನ ಅಧ್ಯಕ್ಷರಾದ ಎಚ್.ಸಿ. ನರಸಿಂಹಮೂರ್ತಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ತಾಲೂಕಿನ ಎಲ್ಲ ಸಂಘಟನೆಗಳು ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ಹಿರಿಯ ಹಾಗೂ ಕಿರಿಯ ಮುಖಂಡರು ಮತ್ತು ತಾಲೂಕಿನ ಎಲ್ಲ ಗ್ರಾಮಗಳ ಪದಾಧಿಕಾರಿಗಳ ಸಮಕ್ಷಮತೆಯಲ್ಲಿ ಹಲವು ವರ್ಷಗಳ ನಂತರ ಈ ರೀತಿಯ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದು ಎಚ್.ಸಿ. ನರಸಿಂಹಮೂರ್ತಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಈ ಕಾರ್ಯಕ್ರಮದಲ್ಲಿ ಶಾಸಕ ಅನಿಲ್ ಚಿಕ್ಕಮಾದು ಅವರು ಸಂವಿಧಾನ ಓದಿ ಎಂಬ 5,000 ಪುಸ್ತಕ ನೀಡಿದ್ದು, ಈ ಪುಸ್ತಕವನ್ನು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಯಿತು. ತಾಲೂಕಿನ ಪ್ರತಿ ಗ್ರಾಮಗಳಿಂದ ತಮಟೆ, ಕಂಸಾಲೆ, ನಂದಿ ಧ್ವಜ ಕರೆಸಿ ಅದ್ದೂರಿಯಾಗಿ ಪಟ್ಟಣ ಪದವಿ ಪೂರ್ವ ಕಾಲೇಜಿನಿಂದ ಅಂಬೇಡ್ಕರ್ ಭವನದವರೆಗೂ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಜನಸ್ನೇಹಿ ಸ್ವಾಮೀಜಿ ಉರಿಲಿಂಗ ಪೆದ್ದ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಮಾತನಾಡಿದರು. ಎಚ್.ಡಿ. ಕೋಟೆ ಮತ್ತು ಸರಗೂರು ತಾಲೂಕಿನ ಪಕ್ಷಾತೀತವಾಗಿ ಎಲ್ಲಾ ಸಮುದಾಯದ ಮುಖಂಡರು ಕರೆದು ಕಾರ್ಯಕ್ರಮ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಎಚ್.ಡಿ. ಕೋಟೆಯಲ್ಲಿ ಮಾಡಿದ್ದೀರಿ, ನಮಗೆ ಹೆಮ್ಮೆ ಎನಿಸುತ್ತದೆ ಎಂದರು. ಮುಖ್ಯ ಭಾಷಣ ಮಾಡಿದ ಮಾಜಿ ಸಚಿವರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಮಾತನಾಡಿ, ಅಂಬೇಡ್ಕರ್ ಬುದ್ಧ ಬಸವಣ್ಣನ ದಾರಿಯಲ್ಲಿ ನಡೆಯಿರಿ. ಅವರು ನಮಗೆ ಸಂವಿಧಾನವನ್ನು ರಚನೆ ಮಾಡಿಲ್ಲ ಎಂದರೆ ನಾವು ಈ ಜಗತ್ತಿನಲ್ಲಿ ಇರುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಎಂದರು. ಮಾಜಿ ಸಂಸದರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಎಂ ಶಿವಣ್ಣ ಕೋಟೆ, ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ, ಗೌರವಾಧ್ಯಕ್ಷ ಆದಿ ಕರ್ನಾಟಕ ಮಹಾಸಭಾ ಚಂದ್ರಶೇಖರ್, ಅಧ್ಯಕ್ಷರು ಅಂಬೇಡ್ಕರ್ ಟ್ರಸ್ಟ್ ಎಚ್.ಸಿ. ಲಕ್ಷ್ಮಣ್, ಕಾರ್ಯಾಧ್ಯಕ್ಷ ಅಂಬೇಡ್ಕರ್ ಟ್ರಸ್ಟ್ ಚ ನಂಜುಂಡಮೂರ್ತಿ, ಮಾಜಿ ಅಧ್ಯಕ್ಷರು ಆದಿ ಕರ್ನಾಟಕ ಸರಗೂರು ಶಿವಣ್ಣ, ಪುಟ್ಟಯ್ಯ ಮಲಾರ, ಸೋಗಹಳ್ಳಿ ಶಿವಣ್ಣ, ಜಿಲ್ಲಾ ಸಂಚಾಲಕರು ದಸಂಸಕೋಟೆ ಬೆಟ್ಟಯ್ಯ, ಹಿರಿಯ ದಲಿತ ಮುಖಂಡ ಭೀಮನಹಳ್ಳಿ ಮಹದೇವ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ವೆಂಕಟಸ್ವಾಮಿ, ಭಾಗ್ಯಲಕ್ಷ್ಮಿ, ನಿಂಗರಾಜು, ಪಿ ರವಿ, ಚಿಕ್ಕವೀರನಾಯಕ, ಅಧ್ಯಕ್ಷ ಶಿವಮ್ಮ, ಚಾಕಹಳ್ಳಿ ಕೃಷ್ಣ, ಪಟ್ಟಣ ಪಂಚಾಯತ್ ಸರಗೂರು ಅಧ್ಯಕ್ಷ ರಾಧಿಕಾ ಶ್ರೀನಾಥ್, ಗೀತಾ ಗಿರಿಗೌಡ, ವಿನಯ ಪ್ರಸಾದ್ ನಂಜಪ್ಪ, ಮಧುಕುಮಾರ್, ಪ್ರೇಮ್ ಸಾಗರ್, ಕವಿತಾ ಸುರೇಶ್, ಎಸ್.ಎಲ್. ರಾಜಣ್ಣ, ಚಲುವ ಕೃಷ್ಣ, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಪುಟ್ಟರಾಜು, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ಪುಟ್ಟರಾಜು, ಪಿಎಲ್ಡಿ ಬ್ಯಾಂಕ್ ಸದಸ್ಯ ಎಂಡಿ ಮಂಚಯ್ಯ, ತಾಲೂಕಿನ ಎಲ್ಲ ಸಂಘಟನೆಗಳು, ಆದಿ ಕರ್ನಾಟಕ ಮಹಾಸಭಾದ ಮಾಜಿ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ರಾಜಕೀಯ ಮುಖಂಡರು ಭಾಗವಹಿಸಿದ್ದರು. ವರದಿ ಚಂದ್ರಹಾದನೂರು. ಉಳಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ನೋಡಬೇಕಾಗಿದೆ. ಯಾಕಂದ್ರೆ ಮೊನ್ನೆ ಇವತ್ತಿನ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆ ತಾವು ನೋಡಿ, ಪ್ರಜಾವಾಣಿ ಪತ್ರಿಕೆ ಸಂಪಾದಕೀಯದಲ್ಲಿ ಕೊಟ್ಟಿದ್ದಾರೆ. SC ST ಫಂಡ್ ಸುಮಾರು 8,750 ಕೋಟಿ ರೂಪಾಯಿನ ಬೇರೆ SC ST ಅಂತಲೇ ಯಾವ ರೀತಿ ಫಂಡ್ ಡೈವರ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಸಂಪಾದಕೀಯ ಪುಟದಲ್ಲಿ ಹಾಕಿದ್ದಾರೆ. ಅಂದ್ರೆ ಆ ಸುಮಾರು SC ST ಗೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಪ್ರತಿ ವರ್ಷ ಕಾನೂನು ತಂದು ಸುಮಾರು 30,000 ಕೋಟಿ ರೂಪಾಯಿ ಅನುದಾನ ಕೊಡ್ತಾ ಇದ್ರು. ಈಗ ಅದನ್ನ ಹೆಚ್ಚು ಮಾಡಬೇಕು. ಯಾಕಂದ್ರೆ ಬಜೆಟ್ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ, ಪ್ರತಿ ವರ್ಷ ಹೆಚ್ಚಾಗ್ತಾ ಹೋಗುತ್ತೆ. ಆ ಗಾತ್ರಕ್ಕೆ ಹೆಚ್ಚಾಗಬೇಕು ವಿನಃ ಕಡಿಮೆ ಆಗಿದೆ. ಇವತ್ತು 24,000 ಕೋಟಿ ಕಡಿಮೆ ಆಗಿದೆ, 6,000 ಕೋಟಿ ಕಡಿಮೆ ಆಗಿದೆ. ಕೊಟ್ಟಂತ 24,000 ಕೋಟಿನಲ್ಲೂ 8,800 ಕೋಟಿ ಬೇರೆ ಕಾಮಗಾರಿಗಳಿಗೆ ಅದನ್ನ ಡೈವರ್ಟ್ ಮಾಡಿದ್ದಾರೆ. ನಮ್ಮಲ್ಲೇ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಕೋಟೆ ತಾಲೂಕಿನಲ್ಲೇ ಒಂದು ಬ್ರಿಡ್ಜ್ ನಡೀತಾ ಇದೆ, ಕಬಿನಿ ಸೇತುವೆ. ಆ ಸೇತುವೆಗೆ ಶೆಡ್ಯೂಲ್ ಟ್ರೈಬ್ ಫಂಡ್ ಉಪಯೋಗಿಸ್ಕೊಂಡಿದ್ದಾರೆ. ಟ್ರೈಬಲ್ ಸಬ್ ಪ್ಲಾನ್ ಹಣವನ್ನು ಉಪಯೋಗಿಸಿಕೊಂಡು, ಯಾಕಂದ್ರೆ ನೀರಾವರಿ ಇಲಾಖೆಯವರೇ ದುಡ್ಡು ಕೊಡ್ಬೇಕು ಅದಕ್ಕೆ. ಆ ಹಣದಿಂದ ಸೇತುವೆ ಕಟ್ಟಬೇಕು ವಿನಃ ಟ್ರೈಬಲ್ ಸಬ್ ಪ್ಲಾನ್
SP ಜನಾಂಗದ ಕಲ್ಯಾಣಕ್ಕೆ ಉಪಯೋಗಿಸಬೇಕಾದಂತಹ ಹಣವನ್ನ ದೊಡ್ಡ ಸೇತುವೆಗೆ ಬಳಸಿದ್ದಾರೆ. ಅಂದ್ಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಜಾತಿಯ ಶ್ರೇಷ್ಠತೆಯನ್ನೇ ಒಳಗೊಂಡಿರ್ತಕ್ಕಂಥ ಭಾರತ ದೇಶದಲ್ಲಿ ಅತ್ಯಂತ ನಿಕೃಷ್ಟ ಸಮಾಜಕ್ಕೆ ಒಳಗೊಂಡ ಅಸ್ಪೃಶ್ಯ ಸಮುದಾಯದಲ್ಲಿ ನೋವು ಶೋಷಣೆಗಳಿಗೆ ಹುಟ್ಟಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲವನ್ನ ಮೀರಿ ಸಮೃದ್ಧ ರಾಷ್ಟ್ರವನ್ನು ಕಟ್ಟುವುದು ಹೇಗೆ ಅಂತ ಹೇಳಿ ಭಾರತ ದೇಶಕ್ಕೆ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾರೆ. 125ನೇ ಜನ್ಮ ದಿನಾಚರಣೆಯಿಂದ ವಿಶ್ವಸಂಸ್ಥೆ ಆಚರಣೆ ಮಾಡ್ತಾರೆ ಅಂಬೇಡ್ಕರ್ ಅವರು. ಆ ಸಂದರ್ಭದಲ್ಲಿ ಬಹುತೇಕ 100 ರಾಷ್ಟ್ರಗಳು ಭಾಗವಹಿಸಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ was the first Indian where more than 100 countries participated in celebrating in 122. ಇನ್ನು ಉಳಿದಂತೆ ಇಲ್ಲಿ ವಿಶೇಷವಾಗಿ ಇನ್ನು 1 ಕೋಟಿ ವಿಶೇಷವಾಗಿ ಅನುದಾನವನ್ನು ತಂದು ಇಲ್ಲಿ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಜೊತೆಗೆ ಲೈಬ್ರರಿ ಜೊತೆಗೆ ಬೇರೆ ಒಂದು ಛಾವಣಿಯನ್ನು ಕೂಡ ಮಾಡಿಸುವಂತ ವ್ಯವಸ್ಥೆ ಆಲ್ರೆಡಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಎಲ್ಲಾ ಕಡೆ ಕೂಡ ಸ್ಮಶಾನಗಳು ಕಾರ್ಯರೂಪಕ್ಕೆ ಬರ್ತಾ ಇದೆ. ಇನ್ನು 37 ಗ್ರಾಮಗಳಲ್ಲಿ ಮಾತ್ರ ಸ್ಮಶಾನ ಅಲ್ಲವೇ ಇಲ್ಲ. ಅದರಿಂದ ಬಹಳಷ್ಟು ಒತ್ತಾಯವನ್ನ ಮಾಡಿ 37 ಗ್ರಾಮಗಳಿಗೆ ಸ್ಮಶಾನವನ್ನ ಒದಗಿಸಬೇಕು. ಈ ನಿಟ್ಟಿನಲ್ಲಿ ಒದಗಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಬಹಳ ಅರ್ಥಪೂರ್ಣವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನ ಮಾಡಿದ್ದೆ. ತಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ರಿ. ಮತ್ತೆ ಡಿಜಿಟಲ್ ಲೈಬ್ರರಿ ನಾನು ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ. ಸುಮಾರು 50 ಲಕ್ಷದ ವೆಚ್ಚದಲ್ಲಿ ಡಿಜಿಟಲ್ ಲೈಬ್ರರಿ ಮಾಡಬೇಕು ಅಂತ ಕೂಡ ಅಂಬೇಡ್ಕರ್ 14ನೇ ತಾರೀಕು ಅಂಬೇಡ್ಕರ್ ಜಯಂತಿಗೆ ಅನೌನ್ಸ್ ಮಾಡಿದ್ದೀನಿ. ಆಲ್ರೆಡಿ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡಿದ್ದೀನಿ. ಸಮಾಜ ಕಲ್ಯಾಣ ವತಿಯಿಂದ ನಮ್ಮ ವತಿಯಿಂದ ಅದಕ್ಕೆ ಅನುದಾನ ಲಭ್ಯತೆ ಆಧಾರದ ಮೇಲೆ ಒದಗಿಸಿ ಇಲ್ಲಿ ಡಿಜಿಟಲ್ ಲೈಬ್ರರಿ ಆಗಲೇಬೇಕು ಅಂತ ಕೂಡ ನಾವು ಸರ್ಕಾರಕ್ಕೆ ಮಾನ್ಯ ಸಚಿವರಿಗೆ ಮುಖ್ಯಮಂತ್ರಿಗಳಿಗೂ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ ನಾನು ಮನವಿ ಮಾಡಿ ಇಲ್ಲಿಗೆ ಡಿಜಿಟಲ್ ಲೈಬ್ರರಿ ತರತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸಿದೆ. ಜೈ ಜೈ ಕನ್ನಡ. ಎಲ್ಲರೂ ಜೀವಿತಗಾರ ಆಗಿದ್ದ ನಮ್ಮನ್ನ ಜೀತ ಮಾಡ್ತಿದ್ದಂತ ನಮ್ಮನ್ನ ಇವತ್ತು 2022ರಲ್ಲಿ ಇಡೀ ಭವ್ಯ ಭಾರತ ದೇಶದ ಏನು ಇವತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಸಮಾಜಕ್ಕೆ ಬಾಬಾ ಸಾಹೇಬ್ ಹೇಳೋದು, ನಾನು ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗಕ್ಕಾಗಿ ಯಾವತ್ತೂ ಕೆಲಸ ಮಾಡಿಲ್ಲ. ಇವತ್ತು ಅಂಬೇಡ್ಕರ್ ಅವರು ಜೀವಂತವಾಗಿದ್ದಾರೆ ಅಂದ್ರೆ ಈ ಹೆಗ್ಗಡೆಯನ್ನು ಕೊಟ್ಟ ವೇದಿಕೆ ಜೀವಂತವಾಗಿದ್ದಾರೆ. ಎಲ್ಲ ಸಮಾಜದ ನೋಡಿ, ಎಲ್ಲ ಸಮಾಜ, ಕುರುಬ ಸಮಾಜ, ಒಕ್ಕಲಿಗ ಸಮಾಜ, ವೀರಶೈವ ಸಮಾಜ, ವಿಶ್ವಕರ್ಮ ಸಮಾಜ, ರಾಮದಾಸ್ ಸಮಾಜ